ಕುಟುಂಬದ ಏಳಿಗೆಗಾಗಿ ತನ್ನ ಸರ್ವಸ್ವವನ್ನು ತ್ಯಾಗ ಮಾಡಿದ ಪ್ರತಿಯೊಬ್ಬ ಪುರುಷರ ಕಾರ್ಯವನ್ನು ವರ್ಣಿಸಲು ಅಸಾಧ್ಯ ಎಂದು ಸಾಸ್ತಾನ ಸಂತ ಆಂಥೋನಿ ದೇವಾಲಯದ ಧರ್ಮಗುರು ವಂದನೀಯ ಸುನಿಲ್ ಡಿಸಿಲ್ವಾ ಹೇಳಿದ್ದರು. ಅವರು ಭಾನುವಾರ ಚರ್ಚಿನ ಸ್ತ್ರೀ ಸಂಘಟನೆ ಹಾಗೂ ಪ್ರಗತಿ ಸ್ವಸಹಾಯ ಸಂಘದ ಆಶ್ರಯದಲ್ಲಿ ಆಯೋಜಿಸಿದ್ದ ಪುರುಷರ ದಿನಾಚರಣೆ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದರು. ಪ್ರತಿಯೊಂದು ಮನೆಯ ಪುರುಷರು ತನ್ನ ಕುಟುಂಬಕ್ಕಾಗಿ ದುಡಿದ ರೀತಿಯನ್ನು ನೆನೆದು ಅವರಿಗೆ ಪುರುಷರ ದಿವಸವನ್ನಾಗಿ ಆಚರಿಸಿ ಅವರ ಸೇವೆಯನ್ನು ನೆನೆಯುವುದು ಶ್ಲಾಘನಾರ್ಹ ಸಂಗತಿಯಾಗಿದೆ ಎಂದರು. ಇದರೊಂದಿಗೆ ಅದೇ ಪ್ರೀತಿಯಿಂದ ಇನ್ನಷ್ಟು ಕುಟುಂಬವನ್ನು ಸಲಹಲಿ ಎಂಬುದು ಕಾರ್ಯಕ್ರಮದ ಉದ್ದೇಶವಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಉಡುಪಿ ಧರ್ಮ ಪ್ರಾಂತ್ಯದ ಸಂಪದ ಸಂಸ್ಥೆಯ ಪ್ರತಿನಿಧಿ ಜುಡಿತ್ ಡಿಸೋಜಾ ಮಾತನಾಡಿ, ಕುಟುಂಬದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಪುರುಷರ ಪಾತ್ರ ಪ್ರಮುಖವಾಗಿದೆ. ಅವರು ತನ್ನ ಸಂತೋಷವನ್ನು ಬದಿಗೊತ್ತಿ ಕುಟುಂಬ ನಿರ್ವಹಣೆಗಾಗಿ ಸರ್ವ ರೀತಿಯಲ್ಲಿ ಹಗಲು ರಾತ್ರಿ ಎನ್ನದೆ ದುಡಿಯುವುದರಿಂದ ಕುಟುಂಬಗಳು ಸಂತೋಷದಿಂದ ಇರಲು ಸಾಧ್ಯವಿದೆ. ಅವರ ಸೇವೆಯನ್ನು ಎಂದೂ ಕೂಡ ಕಡೆಗಣಿಸದೆ ಪುರುಷರಿಗೆ ಗೌರವ ನೀಡುವ ಕಾರ್ಯ ಸದಾ ಜರುಗಬೇಕು ಎಂದರು. ಕಾರ್ಯಕ್ರಮದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಸ್ವಾಗತಿಸಿದ ಸಂಘಟನೆಯ ಅಧ್ಯಕ್ಷರಾದ ಸಿಂತಿ ಡಿಸೋಜಾ ಮಾತನಾಡಿ, ಒಂದು ಕುಟುಂಬದ ಏಳಿಗೆಯಲ್ಲಿ ಮಹಿಳೆಯರೊಂದಿಗೆ ಪುರುಷನ ಪಾತ್ರವು ಕೂಡ ಬಹುಮುಖ್ಯವಾಗಿದೆ. ಪುರುಷರು ಕುಟುಂಬದ ಮೇಲೆ ತೋರುವ ಜವಾಬ್ದಾರಿ ಹಾಗೂ ಅಕ್ಕರೆಯನ್ನು ವರ್ಣಿಸಲು ಅಸಾಧ್ಯವಾಗಿದೆ. ಸಾಸ್ತಾನ ಸಂತ ಆಂಥೋನಿ ದೇವಾಲಯದ ಸ್ತ್ರೀ ಸಂಘಟನೆಯ ವತಿಯಿಂದ ಇಂದು ನಾವು ಪುರುಷರ ದಿವಸವನ್ನಾಗಿ ಆಚರಿಸುವ ಮೂಲಕ ಒಂದು ದಿನವನ್ನು ಎಲ್ಲ ಪುರುಷರ ಸಂತೋಷದಾಯಕವನ್ನಾಗಿಡಲು ಮಾಡುವುದೇ ನಮ್ಮ ಉದ್ದೇಶವಾಗಿದೆ ಎಂದರು. ಪ್ರಥಮ ಬಾರಿಗೆ ಆಯೋಜಿಸಲಾಗಿದ್ದ ಇಂತಹ ಕಾರ್ಯಕ್ರಮದಲ್ಲಿ ಪುರುಷರಿಗೆ ವಿವಿಧ ರೀತಿಯ ಮನೋರಂಜನಾತ್ಮಕ ಸ್ಪರ್ಧೆ ನೃತ್ಯವನ್ನು ಆಯೋಜಿಸಿದ್ದು ಪ್ರತಿಯೊಬ್ಬರೂ ವಿಶೇಷ ಆಸಕ್ತಿಯಿಂದ ಭಾಗವಹಿಸಿ ಸಂತೋಷಪಟ್ಟರು. ಕಾರ್ಯಕ್ರಮವನ್ನು ಚರ್ಚಿನ ಹಿರಿಯ ಸದಸ್ಯ ಜೆರೋಮ್ ಡಿಸೋಜಾ ಅವರು ಕೇಕ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು. ಕಾರ್ಯಕ್ರಮದಲ್ಲಿ ಚರ್ಚಿನ ಜೀಸಸ್ ಮೇರಿ ಕಾನ್ವೆಂಟ್ನ ಮುಖ್ಯ ಸದಸ್ಯೆ ಸಿಸ್ಟರ್ ಗೊರೆಟ್ಟಿ ಹಾಗೂ ಮಿಷನರಿ ಸಿಸ್ಟರ್ ಆಫ್ ಅಜ್ಮೀರ್ ಕಾನ್ವೆಂಟ್ನ ಮುಖ್ಯಸ್ಥರಾದ ಸಿಸ್ಟರ್ ವರೋನಿಕಾ, ಚರ್ಚ್ ಪಾಲನಾ ಸಮಿತಿಯ ಕಾರ್ಯದರ್ಶಿ ಐವನ್ ಡಿ ಅಲ್ಮೆಡಾ, 20 ಆಯೋಗಗಳ ಸಂಚಾಲಕಿ ಜಿನ್ ಮೇರಿ ಲೂಯಿಸ್ ಉಪಸ್ಥಿತರಿದ್ದರು. ನವೆಂಬರ್ 19ರಂದು ನಾವು ಪುರುಷರ ದಿವಸವನ್ನು ಆಚರಣೆ ಮಾಡ್ತೇವೆ. ನಮ್ಮ ಈ ದೇವಾಲಯದಲ್ಲಿ ಇವತ್ತು ನಾವು ಆಚರಣೆ ಮಾಡ್ತೇವೆ. ಆ ಪುರುಷರು ಕುಟುಂಬಕ್ಕೋಸ್ಕರ ದುಡಿದ ರೀತಿ, ಆ ಮನೆಯನ್ನು ಬೆಳೆಸಿದ ರೀತಿ, ಅದನ್ನು ಸ್ಮರಿಸಿಕೊಂಡು ಅವರಿಗೆ ಒಂದು ದೇವರ ಆಶೀರ್ವಾದ ಸಿಗಲಿ ಅಂತ ಇದೇ ನಮ್ಮ ಇವತ್ತು ಮುಖ್ಯ ಉದ್ದೇಶ. ಆ ಪ್ರೀತಿಯನ್ನು ಒಂದು ರೀತಿಯಲ್ಲಿ ತೋರಿಸೋಣ. ಅವರು ಆ ಪ್ರೀತಿಯಿಂದ ಇನ್ನೂ ಆ ಕುಟುಂಬವನ್ನು ಸಲಹಲಿ, ಪ್ರೀತಿ ಮೊಳಗಲಿ ಹಾಗೂ ನಮ್ಮ ಎಲ್ಲರಿಗೂ ಅವರು ಒಂದು ಯಾವಾಗಲೂ ಒಂದು ಉತ್ತಮ ಉದಾಹರಣೆಯ ತಂದೆಯಾಗಲಿ, ಒಂದು ವಿಶ್ವಾಸದ ತಂದೆಯಾಗಲಿ ಎಂಬುದು ಆಶಯವನ್ನು ಕೋರುತ್ತಾ ಇವತ್ತಿನ ದಿನವನ್ನು ಬಹಳ ಸಂತೋಷದಿಂದ ನಮ್ಮ ಚರ್ಚಿನಲ್ಲಿ ಇವತ್ತು ಆಚರಣೆ ಮಾಡ್ತೇವೆ. ನಿಮಗೂ ಎಲ್ಲರಿಗೂ, ಪ್ರತಿಯೊಬ್ಬರ ಕುಟುಂಬಕ್ಕೂ, ಪ್ರತಿಯೊಬ್ಬರ ಪುರುಷರಿಗೂ ದೇವರ ಆಶೀರ್ವಾದ, ವಂದನೆಗಳು.